ಹೀಗೆ ಬರ್ತದೆ. ಇಲ್ಲಿಂದ ತಿಪ್ಪಲಪದ ಜಂಕ್ಷನಲ್ಲಿ ಈಗ ಸರ್ಕಲ್ ಹೇಳಿದೆ ಸ್ವಲ್ಪ ಮಾಡಬೇಕು. ಜಸ್ಟ್ ನಮಗಿದೊಂದು ರೆವಿನ್ಯೂ ಮಾರ್ಕಿಂಗ್ ಇದೆ ಪ್ಲಾನ್ ಮಾಡಿ ಆ ಡಿಸೈನ್ ಒಂದು ಹಾಕೋಣ. ಒಂದು ನೀರು ನಿಲ್ಬಾರ್ದು ಮತ್ತು ಅಲ್ಲಿ ಒಂದು ಜಂಕ್ಷನ್ ತಿಪ್ಪಲಪದ ಪಲ್ಯ ಕೂಡ ಅಲ್ಲೇ ಮತ್ತು ಅಲ್ಲಿಂದ ಕಂಟಿನ್ಯೂ ಆಗಿ ಬರ್ತದೆ. ಅದು ಹಸೆಗೋಳಿ ಒಳಗಡೆ ಮತ್ತೆ ಡೆಂಟಲ್ಲಿ ಇಲ್ಲಿ ನಮ್ಮ ಇಲ್ಲಿ ಜಾಸ್ತಿನೇ ಮಾಡ್ತೀವಿ ಸರ್. ಅರೌಂಡ್ 10 ಮೀಟರ್ಸು 5 ವರ್ಷ ಇಲ್ಲಿ ಸ್ವಲ್ಪ ದೂರ ಅಲ್ಲಿ ನಮ್ಮ ನಾಟಕದಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಜಾಗ ದೂರ 7 ಕಂಬ ಸಿಗುತ್ತೆ ಒಟ್ಟಿಗೆಲ್ಲ ಮಾತಾಡೋದಲ್ಲ ಡಿಲೇ ಆಗಬಾರ್ದಲ್ಲ ಅಲ್ಲವಣ. ಅಲ್ಲಿ ಎಂಬ್ಯಾಕ್ಮೆಂಟ್ ಪೋರ್ಷನ್ಗೆ ಮಣ್ಣು ಹಾಕಿದ ಮೇಲೆ ಕೆಲಸ ಮಾಡಬೇಕು. ಅಂದರೆ ಈ ಕಡೆ ತಿಪ್ಪಲಪದ ಈ ಕಡೆ ಎಂಬ್ಯಾಕ್ಮೆಂಟ್ ಮಾಡಿದ್ಮೇಲೆ ಶಿಫ್ಟ್ ಮಾಡಬೇಕು. ಹೌದು ಲೆಫ್ಟಿಗೆ ಹೌದು ಹಸೆ ಮತ್ತೆ ಹೋಗುದಲ್ಲ ಲೆಫ್ಟ್ ರೈಟ್ ಬರುವಾಗ ರೈಟ್ ಅದೇ ಇಲ್ಲಿಯಾ ಲೆಫ್ಟ್ ಇದು ಹೌದು ಇದು ಮೇಲೆ ಇದು ಹಸೆ ನಿಮಗೆ ಇಲ್ಲಿಂದ ಬರ್ತದೆ. ಈಗ ಎಷ್ಟು ಮೀಟರ್ ಬರ್ತದೆ ಈ ಕಡೆ? ಇಲ್ಲಿಂದ 7 ಮೀಟರ್ ಸರ್. ಈ ಕಡೆ 7 ಹೌದು ಹತ್ತತ್ರ ಬರ್ತದೆ. ನೆಕ್ಸ್ಟ್ ಅಂದಾಗ ಅಂತಂದ ಈ ಹಸೆಗೋಲ್ ಜಂಕ್ಷನ್ದು ಈ ಹಸೆಗೋಲ್ದಲ್ಲಿ ಒಂದು ಸರ್ವಿಸ್ ಲೈನ್ ಅವಾಗ ಏನಾಗ್ತದೆ ಹಸೆ ಬಂದು ಕಟ್ಟ ಅಂತೇಳಿ ಸ್ವಲ್ಪ ಮುಂದೆ ಮಾಡಬೇಕು. ಸರ್ವಿಸ್ ರೋಡಿಗೆ ತಾವು ಹೇಳ್ಬೋದು ಕಟ್ನೆಸ್ ಸರ್ಕಲ್ ಅಲ್ಲಿ ಬೇಕಾದ್ರೆ ಆ ಲೆಫ್ಟಿಗೆ ಹೋಗೋರು ಬೇಕಾದ್ರೆ ಒಂದು ಕಟ್ ಕೊಡ್ಬೋದು ಅಷ್ಟೇ. ಇದೇ ಅಲ್ಲ ಬಿಟ್ಟಂತ ಹೋಗ್ಲೇಬೇಕಲ್ಲ ಮದುವೆಗೆ ಆಗುದಿಲ್ಲ ಅಲ್ಲಲ್ಲ ಅಲ್ಲಿ ಎಷ್ಟು ಜಾಸ್ತಿ ಏನಾಗ್ತದೆ ಬರ್ತದೆ. ಯಾಕೆ ಇಲ್ಲಿ ಲಾಂಗ್ ಆಕ್ಸಿಡೆಂಟ್ ಆಗಬಾರ್ದು ಬೇರೆ ಸಡನ್ ಬಂದ ಅದು ನೋಡಿ ಇಲ್ಲಿ ಸ್ವಲ್ಪ ಕಡೆ ಮತ್ತೆ ಫಸ್ಟಿಗೆ ಎಲ್ಲಿ ಹಂಸ ನೋಡಿ ಎಲ್ಲಿ ಹಂಸ ಬೇಕು ಅದು ಬೇಕು ಅದು ಮತ್ತೆ ಮತ್ತೆ ಆಗುವಂಥ ಪ್ರಶ್ನೆ ಅಲ್ಲ. ಫಸ್ಟಿಗೆ ಸೈಂಟಿಫಿಕಲ್ ಆಗಿ ನೀವು ಮಾಡೋದು ಎಲ್ಲಿ ಸ್ಕೂಲ್ ಬರ್ತದೆ ಹೈಟಾಗಿ ಇರಲಿ ಚೆನ್ನಾಗಿ ಅದಕ್ಕೆ ಪೇಂಟ್ ಮಾಡಿ ಅದು ಇದರಲ್ಲೇ ಸೇರಿಸ್ಬೇಕು. ಇದೇನಾಗ್ತದೆ ನೀವು ಮಾಡಿ ಹೋಗ್ತೀರಿ ಮತ್ತು ಹಿಡಿಯುವುದಿಲ್ಲ ಮತ್ತು ಅದಕ್ಕಾಗಿ ಮಾಡಿ ಬಂದರೂ ಒಳ್ಳೆಯದಾಗ್ತದೆ. ಸೊ ನಮಗೆ ಹಬ್ಬ ಅಂತ ಹೇಳಿದ್ರೆ ದೊಡ್ಡ ಹಬ್ಬ ಅಂತ ಬೇಡ, ದೂರದಿಂದ ಅದು ವೆಹಿಕಲಿ ಒಂದು ಸ್ಲೋ ಆಗಲಿಕ್ಕೆ ಅದು ತನ್ನ ಜೀಬ್ರದಲ್ಲಿ ಚೆನ್ನಾಗಿ ಮಾಡಿ ತಂದಿಲ್ಲ ಲೈಟ್ ವೆರಿ ಲೈಟ್ ಆಗಿದ್ದು ಆಯ್ತು. ಕ್ಯಾಟೇಜ್ ಎಲ್ಲ ಕ್ಯಾಟೇಜ್ ಉಂಟಾ ಕೂಡ ನೀವು ನಾಡಿನಲ್ಲಿ ಹಾಕಿದ ವೈಟ್ ಲೈನು ಅಲ್ಲಿಂದ ಅಲ್ಲಿ ತನಕ ನಮ್ಮ ಅದೆಲ್ಲ ಕಡೆ ತನಕ ಇದೆ ಸರ್. ಅದು ನಮ್ಮದು 2.5 ಮೀಟ್ರಿಗೆ ಒಂದು ನಮ್ಮದು ಕ್ಯಾಟೇಜ್ನಿಂದ ಬೇರೆ ಬೇರೆ ಕ್ವಾಲಿಟಿ ಉಂಟು. ಸ್ವಲ್ಪ ನಮ್ದೀಗ ನಾವೇನು ಹಾಕಿದ್ವಿ ಸರ್ ಫಸ್ಟ್ ಕ್ವಾಲಿಟಿ ಹಾಕಿದ್ರೆ ಸರಿ ಹಾಕಿವ್ರೆ ಸುಮ್ಮನೆ ಅಲ್ಲ ಸರ್. ಯಾಕಂದರೆ ಇಲ್ಲೆಲ್ಲ ಚೆನ್ನಾಗಿ ಕಾಣೋದು ಯಾಕೆ ಅಂತಂದರೆ ಅವ್ರು 1 ಮೀಟ್ರಿಗೆ ಒಂದು ಡಿಸ್ಟೆನ್ಸ್ಗೆ ಹಾಕ್ತಾರೆ. ನಮ್ಮದು ನಮ್ಮ ಇದ್ರ ಪ್ರಕಾರ 2.5-3 ಮೀಟ್ರಿಗೆ ಒಂದು ಡಿಸ್ಟೆನ್ಸ್ ಆಯ್ತು. ಒಂದು MD ಆಫೀಸಲ್ಲಿ ಹೋಗಿ ಕೊಡಬೇಕು. ಇದನ್ನು ಹೋಗಿ ಲ್ಯಾಬ್ ಅಂತ ಕೊಟ್ಟು ಅವ್ರು ಏನು ಮಾಡ್ತಾರೆ ಅವ್ರು ತಗೊಳ್ಳಿಕ್ಕೆ ಆಗ್ತದಾ? ಅಲ್ಲ ಕೊಡಿ ಅಲ್ಲಿ ಕಾಡಲ್ಲಿ ಅಂದು
ಥರ್ಸ್ಡೇ ಬೆಳಿಗ್ಗೆ ಹೋಗಿ ಅಲ್ಲಿ MD ಆಫೀಸ್ ಇದೆ, ಸಿಕ್ಕಿದ್ರೆ ಮಾತಾಡಿದ್ರೆ ಅವ್ರ ಇಲ್ಲಿ ನಿಮ್ಮ ರೆಸ್ಯೂಮ್ ಅಟ್ಯಾಚ್ ಮಾಡಿ ಕೊಡಿ, ನಾನು ಮಾತಾಡೋದಿಲ್ಲ. ಅಧ್ಯಕ್ಷ ಪ್ರದೇಶದ ರಸ್ತೆಯು ಚತುಷ್ಪಥ ರಸ್ತೆ ಆಗಬೇಕು ಅಂತ ಈ ಹಿಂದೆ ನಮ್ಮ ಊರಿನವರು ಎಲ್ಲ ಸೇರಿ ನಮ್ಮ ಶಾಸಕರನ್ನು ಮನವಿ ಮಾಡಿಕೊಂಡಾಗ ನಮಗೆ ಸುಸಜ್ಜಿತವಾದಂಥ ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕಂತ ಕೇಳಿಕೊಂಡಾಗ ಅವರು ಆವಾಗ ಭರವಸೆಯನ್ನು ಕೊಟ್ಟಿದ್ದರು. ಏನು ಅವರು ಭರವಸೆಯನ್ನು ಕೊಟ್ಟಿದ್ದಾರಾ ಅದನ್ನು ಇವತ್ತು ನುಡಿದಂಥ ನಡೆಯುವಂಥ ಒಬ್ಬ ಧೀಮಂತ ನಾಯಕ ಮತ್ತು ಶಾಸಕರಿದ್ದರೆ ಅದು UT ಖಾದರ್ ಸರ್ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಯಾವುದೇ ಒಂದು ಭರವಸೆಯನ್ನು ಕೊಟ್ಟರೆ ಅದನ್ನು ಶೀಘ್ರದಲ್ಲಿ ನೆರವೇರಿಸಿಕೊಡುವಂಥದ್ದು ಅವರ ಮುಖ್ಯ ಉದ್ದೇಶ ಆಗಿರ್ತದೆ. ಆದ್ದರಿಂದ ಈ ಕ್ಷೇತ್ರದ ಶಾಸಕರಾಗಿ ಅವರನ್ನು ಪಡೆದಕ್ಕೆ ನಾವೆಲ್ಲರೂ ಧನ್ಯರಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇದೀಗ ಈ ಒಂದು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿದ್ದಾರೆ. ಅವರ ದಿವ್ಯ ಹಸ್ತದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ UT ಖಾದರ್ ಸರ್ ಅವರನ್ನು ನೆರೆದಂಥ ಎಲ್ಲ ನಾಗರಿಕರ ಪರವಾಗಿಯೂ ಗ್ರಾಮ ಪಂಚಾಯತ್ನ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಶ್ರೀಮತಿ ಚಂಚಲಾಕ್ಷಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರಾದಂಥ ಹಾಜಿ ಇಬ್ರಾಹಿಂ ಕೋಡ್ಜಲ್ ಸರ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಂಥ ರಾಮಕೃಷ್ಣ ಪಟ್ಟೋರಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಜಾತಿ ವರ್ಗದ ಜನರನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯನ್ನು ಒಂದು ಕಾಣುವಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಮಗೆಲ್ಲರೂ ಮಾರ್ಗದರ್ಶಕ ಅಂತ ಪ್ರಸಾದ್ ರೈ ಕಳ್ಳಿಮಾರ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರಾದಂಥ TS ಅಬ್ದುಲ್ಲಾ ಸರ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಹಿರಿಯರಾದಂಥ ಅಬೂಬಕರ್ TS ರವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರಾದಂಥ ರೆಹಮಾನ್ ಕೋಡಿಜಾಲ್ರವರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷರು ನಮಗೆಲ್ಲರಿಗೂ ಆತ್ಮೀಯರಂಥ NS ಕರೀಮ ಸರ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಿಕಟಪೂರ್ವ ತಾಲೂಕು ಪಂಚಾಯತ್ನ ಅಧ್ಯಕ್ಷರು ನಮಗೆಲ್ಲರಿಗೂ ಮಾರ್ಗದರ್ಶಕರಂಥ ಮೋನಾಕರವರಿದ್ದಾರೆ, ಮೊಹಮ್ಮದ್ ಮೋನೂರ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಂತ ಅಚ್ಯುತಗಟ್ಟಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಅಬ್ದುಲ್ ರೆಹಮಾನ್ ರವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಈ ಕೊಣಾಜೆ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು, ಕೊಣಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ದೇವಣ್ಣ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಶೌಕತ್ ಅಲಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ನ ಕೊಣಾಜೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಅದೇ ರೀತಿ ಇಲ್ಲಿ ಹೆಸರು ಹೇಳಲಿಕ್ಕೆ ಎಲ್ಲರೂ ಕೂಡ ಅರ್ಹರಾಗಿರುವಂಥ ಎಲ್ಲ ಗಣ್ಯರಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ KSRP 7ನೇ ಬೆಟಾಲಿಯನ್ನ DSP ಆದಂಥ ಶರತ್ ಸರ್ ಇದ್ದಾರೆ. ಅವರು ನಮ್ಮ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಅಂತ ಹೇಳಿದಾಗ ಭಾಳಷ್ಟು ಉತ್ತಮವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರುವ ತೊಕ್ಕೋಟಿನಿಂದ ಕುತ್ತಾರು ದೇಲಕಟ್ಟೆಯಾಗಿ ಕೊಣಾಜೆ ಮತ್ತು ಮುಡುಪಿಗೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖವಾದ ರಸ್ತೆ ಇದು ಒಂದು ನಮ್ಮ ಕೇರಳ ಹೈವೇಯಿಂದ ನೇರವಾಗಿ ಇವತ್ತು ಮುಡುಪು ಮುಖಾಂತರ ಕೇರಳದ ಗಡುವಿಗೆ ಕನೆಕ್ಷನ್ ಆಗುವಂಥ ರಸ್ತೆ. ಎರಡನೇದು ಮುಡುಪು ಮೇಲ್ಕರಾಗಿ ಬೆಂಗಳೂರು ಹೈವೇಗೆ ಸಂಪರ್ಕಿಸುವಂಥ ರಸ್ತೆ.
ಈ ಒಂದು ರಸ್ತೆಯಲ್ಲಿ ಈ ಮಂಗಳೂರು ವಿಶ್ವವಿದ್ಯಾನಿಲಯ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಶೈಕ್ಷಣಿಕ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು, ಪ್ರವಾಸಿ ಕೇಂದ್ರಗಳೆಲ್ಲ ಇವು ಪ್ರಾರಂಭ ಆಗಿ ಭಾಳಷ್ಟು ಅತ್ಯುತ್ತಮ ಸೌಹಾರ್ದತೆಯನ್ನು ಶಾಂತಿಯುತವಾದ ಪ್ರದೇಶವಾಗಿದ್ದುಕೊಂಡು ಬಹುತೇಕ ವಸತಿ ಪ್ರದೇಶ ಮತ್ತು ವಾಣಿಜ್ಯ ಪ್ರದೇಶ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಇವತ್ತು ಆಗಿದೆ. ಇದು ಈ ಪ್ರದೇಶದ ಜನಸಾಮಾನ್ಯರ ಪ್ರೀತಿ ವಿಶ್ವಾಸಕ್ಕೆ ಬಹುಶಃ ಇವತ್ತು ಅಭಿವೃದ್ಧಿಗೆ ಅದು ಪೂರಕವಾದ ವಾತಾವರಣ ಅಂತ ಹೇಳಿ ಈ ಊರ ಸರ್ವರನ್ನು ಕೂಡ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಒಂದು ಪ್ರದೇಶ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ಮೂಲಭೂತವಾದ ಸೌಕರ್ಯ ಒದಗಿಸಿಕೊಡೋದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದು ಕುಡಿಯೋ ನೀರು, ರಸ್ತೆ, ವಿದ್ಯುತ್ ಶಕ್ತಿ ಯೋಜನೆ, ಇದು ನಮ್ಮ ಬಹುಶಃ ಪ್ರಮುಖ ಒಂದು ಇವತ್ತು ಯೋಜನೆ ಆಗಿದೆ. ಇದರಲ್ಲಿ ಈಗಾಗಲೇ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಕೆಲಸಗಳು ಈಗಾಗಲೇ ಪ್ರಾರಂಭವಾಗಿದ್ದುಕೊಂಡು ಈಗಾಗಲೇ ವಿದ್ಯುತ್ ಸಂಬಂಧಪಟ್ಟಾಗೆ ಈಗಾಗಲೇ ಉತ್ತಮವಾದ ವ್ಯವಸ್ಥೆ ಇದ್ದು ಮುಂದಿನ ದಿನಗಳಲ್ಲಿ ನಮ್ಮ 12 ಸಬ್ಸ್ಟೇಷನ್ ಕೂಡ ಪ್ರಾರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದೀಗ ಪ್ರಮುಖವಾಗಿ ನಮ್ಮ ಈ ರಸ್ತೆ ಬಹುಶಃ ಇವತ್ತು ತೊಕ್ಕೋಟಿಂದ ಹಿಡಿದು ನಾವು ದೇರ್ಲಕಟ್ಟೆ ನಮ್ಮ ನಾಟಿಕಲ್ನವರೆಗೆ ಒಂದು ಹಂತದಲ್ಲಿ ನಾವು ಇವತ್ತು ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಬಂದಿದ್ದೇವೆ. ನಾಟಿಕಲ್ನ ಹಿಡಿದು ಅಸೈಗೋಳಿ ಜಂಕ್ಷನ್ವರೆಗೆ 10 ಕೋಟಿ ರೂಪಾಯಿ ಯೋಜನೆಯಲ್ಲಿ ನಾವು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ನಾವು ಇವತ್ತು ಇದ್ದೇವೆ. ಅದರ ಮುಂದಿನ ಹಂತ ಅಸೈಗೋಳಿ ಜಂಕ್ಷನ್ನಿಂದ ನೇರವಾಗಿ ಕಮಲಬೋದು ಇನ್ಫೋಸಿಸ್ನಲ್ಲಿ ಎಲ್ಲಿ ಇವತ್ತು ನಮ್ಮ ಕೆಲಸ ಮುಡಿಪಿಂದ ಪ್ರಾರಂಭಕೊಂಡು ಆಗಿದೆ ಅಲ್ಲಿಗೆ ಅದನ್ನು ಮುಟ್ಟಿಸುವಂಥ ಯೋಜನೆಗೆ ಈಗಾಗಲೇ 20 ಕೋಟಿ ರೂಪಾಯಿಗೆ ತಮ್ಮ ಪ್ರಸ್ತಾವನೆ ಮತ್ತು ಇವತ್ತು ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಆದ್ಯತೆ ಮೇಲೆಗೆ ನಾವು ಕೈಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಒಂದು ಹಂತ ತೊಕ್ಕೋಟು ಜಂಕ್ಷನಿಂದ ಹಿಡಿದು ನಮ್ಮ ಚಂಬುಗುಡ್ಡೆ ತನಕ 12 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದುಕೊಂಡು ಅದು ಕೂಡ ಏಪ್ರಿಲ್ ಬಂದರೆ ಈ ಸಂಪೂರ್ಣವಾದ ಈ ರಸ್ತೆ ಚತುಷ್ಪಥ ರಸ್ತೆಯಾಗಿ ಆಗ್ತದೆ. ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ಲೋಕೋಪಯೋಗಿ ಮುಖಾಂತರ ಇಷ್ಟುದ್ದ ರಸ್ತೆ ಯಾವುದೇ ಟಾಲ್ ಇಲ್ಲದೆ ಇವತ್ತು ನಿರ್ವಹಣೆ ಆಗುವಂಥ ಒಂದು ಮಾದರಿ ರಸ್ತೆ ಇವತ್ತು ಖಂಡಿತವೂ ಆಗ್ತದೆ. ಇದೆಲ್ಲವೂ ಕೂಡ ನಮ್ಮ ರಾಜ್ಯದಿಂದಲೇ ಇದು ಭರಿಸಿದಂಥ ಒಂದು ಯೋಜನೆ ಅಲ್ಲದೆ ಕೇಂದ್ರ ಒಂದು ನ್ಯಾಯ ಪೈಸೆ ಕೂಡ ನಾವು ಕೇಳಿಯೂ ಇಲ್ಲ, ಅವರು ಕೊಡಲು ಕೂಡ ಇಲ್ಲ. ಕೇಳಿದರೆ ನಮಗೆ ಭಯ ಏನಂತ ಹೇಳಿದರೆ ನೇರವಾಗಿ ಪ್ರೈವೇಟ್ನವ್ರಿಗೆ ಕೊಟ್ಟು ಇಲ್ಲಿ ಟಾಲ್ ಮುಖಾಂತರ ಮಾಡಿ ಮತ್ತು ಜನರನ್ನು ಲೂಟಿ ಮಾಡುವಂಥ ಕೆಲಸ ಇವತ್ತು ಆಗ್ತದೆ. ಟಾಲ್ ನಮ್ಮ ಈ ರಸ್ತೆಯಲ್ಲಿ ಬರಬಾರ್ದು ಎಂಬ ಉದ್ದೇಶದಿಂದಲೇ ನಾವು ಹಂತವಾಗಿ ಆದರೂ ಕೂಡ ಬೇರೆಲ್ಲ ಯೋಜನೆ ಬಿಟ್ಟು ಇದಕ್ಕೆ ನಾವು ಇವತ್ತು ಹೆಚ್ಚಿನ ಒತ್ತು ಕೊಡೋ ಮೂಲಕ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಈ ಒಂದು ಕೆಲಸ ಆಗುವ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಜಂಕ್ಷನ್ ಅಂಗಡಿ ಮಾಲೀಕರು ಇನ್ನು ಎಲ್ಲ ಜನಸಾಮಾನ್ಯರು ಎಲ್ಲರಿಗೂ ನಮಗೆ ಒಂದು ಸಹಕಾರ ಕೊಡಬೇಕು. ಈ ರಸ್ತೆ ಜೊತೆ ತಿಬ್ಲಪದ ಜಂಕ್ಷನ್ ಮತ್ತು ಅಸೈಗೋಳಿ ಜಂಕ್ಷನ್ ಕೂಡ ಇದರಲ್ಲಿ ಒಂದು ಅಭಿವೃದ್ಧಿಯಾಗಿ ಮಾದರಿಯಾಗುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಿಕೊಂಡು ಈ ಎಲ್ಲ ಕೆಲಸ ಸಂದರ್ಭದಲ್ಲಿ ಇಲ್ಲಿಯ ಟ್ಯಾಕ್ಸಿ ಸ್ಟ್ಯಾಂಡ್ ಮತ್ತು ರಿಕ್ಷಾ ಸ್ಟ್ಯಾಂಡಿಗೆ ಕೂಡ ಬೇಕಾಗುವಂಥ ವ್ಯವಸ್ಥೆ ನಾವು ಖಂಡಿತವಾಗಿ ಕಲ್ಪಿಸಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಮ್ಮ ಇವತ್ತು ಕಾರ್ಯಕ್ರಮ ಆಯೋಜಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂಚಲಾಕ್ಷಿ ಅವರು, ಉಪಾಧ್ಯಕ್ಷ ಅಂತ ರವೀಂದ್ರ ಅವರು, ನಮ್ಮೊಟ್ಟಿಗೆ ಬಂದಂಥ ಇಬ್ರಾಹಿಂ ಕೋಡ್ಜಲಾಕನವರು, ನಮ್ಮ ಪ್ರಕಾಶ್ ಅವರು, ಅದೇ ರೀತಿ ನಮ್ಮ ಟಿ.ಎಸ್. ಅಬ್ದುಲ್ಲಾರವರು ಇದ್ದಾರೆ, ನಮ್ಮ ಕಮಾಂಡೆಂಟ್ ಆಗಿರುವಂಥ ಶರತ್ ಡೆಪ್ಯೂಟಿ ಕಮಾಂಡೆಂಟ್ ಶರತ್ ಅವರು ಇದ್ದಾರೆ, ಟಿ.ಎಸ್. ಅಬ್ದುಲ್ಲಾ ಮಾಜಿ ಅಧ್ಯಕ್ಷ ಅಂತ ಸೌಕತ್ ಇರಲಿ, ಅಚ್ಯುತ ಗಟ್ಟಿ ಇರಲಿ, ಜಯಪ್ರಕಾಶ್ ನಜರ್ ಇರಲಿ, ದೇವಣ್ಣ ಶೆಟ್ಟಿ ಇರಲಿ, ಬಹುಶಃ ನಮ್ಮೆಲ್ಲ ಇದೆ, ನಮ್ಮ ರೆಹಮಾನ್ ಇರಲಿ, ಮೊಹಮ್ಮದ್ ತಿಬ್ಲಾಬಾದು ಇರಲಿ, ಜಯಪ್ರಕಾಶ್ ಇರಲಿ, ಎಲ್ಲರಿಗೂ ಕೂಡ ನನ್ನ ರೆಹಮಾನ್ ಕೋಡ್ಜಾಲ್ ಇರಲಿ ನನ್ನ ವಿಶೇಷವಾದ ಅರ್ಥವನ್ನು ಸಲ್ಲಿಸಿಕೊಂಡು ಕೆಲಸ ಆಗುವವರು ಕೂಡ ನಮ್ಮೆಲ್ಲರ ಸಹಕಾರ ನಾವು ಇವತ್ತು ಕೇಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಮ್ಮ ಪ್ರದೇಶ ಅಭಿವೃದ್ಧಿಯ ನಮಗೆ ಪ್ರಮುಖ ಉದ್ದೇಶ ಹೇಳಲಿಕ್ಕೆ ಬಯಸುವಂಥದ್ದು. ಟೈಮ್ ಕೇಳ್ತಾ ಇದ್ದಾರೆ, ಎಷ್ಟು ಟೈಮಲ್ಲಿ ಟೈಮ್ ಲಿಮಿಟ್ ಎಷ್ಟು? 6 months 6 ತಿಂಗಳೊಳಗೆ. ಪಂಚಾಯತ್ಗಳು ವಿದ್ಯುತ್ ದೀಪದ ಬೆಳಕಿಗೆ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಹಿಂಜರಿಯುತ್ತದೆ, ರಸ್ತೆ ಆದ ಬೆಳಕಿಗೆ ಸ್ಟ್ರೀಟ್ ಲೈಟ್ಗೆ. ಇಲ್ಲಿ ಏನಾದರೂ ಪುನಾಜಿ ಗ್ರಾಮ ಪಂಚಾಯತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದೆಯಾ? ನೋಡಿ, ನಮಗೆ ಈಗಾಗಲೇ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ನಮಗೆ ಇದು ಕೆ.ಎಸ್. ಹೆಗಡೆ ಅವರು, ಯಾನಪ್ಪ ಅವರು, ಕಣಚೂರ್ನವರು ಅವರೆಲ್ಲ ಭರಿಸ್ತಾ ಇದ್ದಾರೆ ಇದರಲ್ಲಿ. ಇನ್ನು ಬಹುಶಃ ನಮಗೆ ಈ ಒಂದು ವಿದ್ಯುತ್ ಶಕ್ತಿ ಬಗ್ಗೆ ನಮ್ಮ ಪ್ಲ್ಯಾನನ್ನು ನಾವು ಈಗಾಗಲೇ ಮಾಡ್ತೇವೆ. ಪಜ್ಜೀರಲ್ಲಿ ಕೂಡ ನಾವು ಅದು ಒಂದು ಸಮಸ್ಯೆ ಇತ್ತು, ನಾವು ಇನ್ಫೋಸಿಸ್ ಕೇಳಿಕೊಂಡಿದ್ದೇವೆ. ಅದು ಅವರದ್ದೇ ಅವರು ಆಗದಿದ್ದರೆ ನಾವು ಅದನ್ನು ಭರಿಸುವಂಥ ಕೆಲಸ ಖಂಡಿತವಾಗಿ ಮಾಡಿ ಎಲ್ಲ ಕಡೆ ಇವತ್ತು ವಿದ್ಯುತ್ತನ್ನು ಒತ್ತಿಸುವಂಥ ಕೆಲಸ ಜವಾಬ್ದಾರಿ ನಾವು ಇವತ್ತು ನಿರ್ವಹಿಸಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸೌಂದರ್ಯಕರಣ ಮುಖಾಂತರ ಪಂಚಾಯತ್ ಕೂಡ ಆದಾಯ ಬರಲಿಕ್ಕೆ, ಅಡ್ವರ್ಟೈಸ್ ಮುಖಾಂತರ ಆದಾಯ ಬರಲಿಕ್ಕೆ ಕೂಡ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಪಾಲಿಸಿಯನ್ನು ಕೂಡ ನಾವು ನಿಯಮವನ್ನು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಆ ವಿದ್ಯುತ್ ಕಂಬ ಮುಖಾಂತರ ನಾವು ಇನ್ಕಮ್ ಏನು ರೀತಿ ಮಾಡಬೇಕು ಅದರ ಯೋಜನೆ ಕೂಡ ಹಮ್ಮಿಕೊಳ್ತೇವೆ. ಅದರ ಬಗ್ಗೆ KDP ಮೀಟಿಂಗ್ ಮತ್ತು ನಾನು ಇಂಜಿನಿಯರ್ ಮತ್ತು ಅಧಿಕಾರಿ ಚರ್ಚೆ ಮಾಡಿದ್ದೇನೆ. ಅಲ್ಲಿ ಏನಾಗಿದೆ ಅಂತ, ಒಂದು ಆ ಮೀಡಿಯಮಲ್ಲಿ ಏನಿದೆ ನಡುವಲ್ಲಿ ಮೀಡಿಯಮ್ ಆಗ್ತಾರೆ, ಅಲ್ಲಿ ಜಾಸ್ತಿ ಹೊಂಡ ಬಿದ್ದದ್ದು. ಎರಡನೇ ಸೈಡ್ನಲ್ಲಿ ಯಾವಾಗ ಮಳೆಗಾಲ ಒಂದು ವಾರ ಒಂದು 10 ದಿವಸ ಈ ವರ್ಷ ಮುಂಚಿತವಾಗಿ ಮಳೆಗಾಲ ಪ್ರಾರಂಭ ಆಯಿತು. ಮಳೆಗಾಲ ಪ್ರಾರಂಭ ಆದಾಗ ಇಲ್ಲಿ ಡಾಮರೀಕರಣ ಪ್ರಾರಂಭ ಆಗಿದೆ. ಅದಕ್ಕಾಗಿ ಅಲ್ಲಿ ಗುತ್ತಿಗೆದಾರರು ಕೂಡ ಬಂದು ಹೇಳಿದರು, ಮುಂಚಿತವಾಗಿ ಪ್ರಾರಂಭ ಕಾರಣ ನಮ್ಗೆ ಮಾಡೋದು ಉಪಾಯ ಎಲ್ಲ ಮಾಡಿದ್ದೇವೆ, ಅದು ನಾವು 1 ನಯ ಪೈಸೆ ಬಿಲ್ಲು ನಾವು ತೆಗಿಲಿಲ್ಲ. ಅದು ಕೆಲಸ ಸಂಪೂರ್ಣವಾಗಿ ಮಳೆ ನಿಂತ ತಕ್ಷಣ ನಾವು ಅದನ್ನು ಮಾಡಿ ಅದನ್ನು ನಾವು
ಕೊಡಬೇಕಂತ ನಾವು ನಿರ್ದೇಶ ಮಾಡಿದ್ದೇನೆ. ಅದು ಸಂಪೂರ್ಣವಾಗಿ ಅವ್ರು ಮಾಡಿ ಕೊಡ್ತಾರೆ. ಅಲ್ಲಿವರೆಗೆ ಮಳೆಗಾಲದಲ್ಲಿ ಡಾಮರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಈಗ ವೆಟ್ ಮಿಕ್ಸ್ ಹಾಕಿಕೊಂಡು ಆಗಾಗ ಅದನ್ನು ಮೇಂಟೈನ್ ಮಾಡ್ತಾರೆ. ಮತ್ತು ಈ ರಸ್ತೆ ಸಂಪೂರ್ಣವಾಗಿ ಇನ್ನೂ ಕೂಡ ಇವತ್ತು ಒಂದು ಮಾದರಿಯಾಗಿ ಇನ್ನೂ ಕೂಡ ಹಂತ ಒಮ್ಮೆ ದಿವಸ ಆಗೋದಿಲ್ಲ. ಫಸ್ಟ್ ರಸ್ತೆ ಫಾರ್ಮೇಷನ್ ಆಗ್ತದೆ, ಇನ್ನು ಗಾರ್ಡನಿಂಗ್ ಇದೆ, ಲೈಟ್ನಿಂಗ್ ಇದೆ. ಸೊ ಇಟ್ ಇಸ್ ಒಂದು ಕೆಲವು ವರ್ಷಗಳೊಂದು ಯೋಜನೆ ಹಂತವಾಗಿ ಅದನ್ನೊಂದು ಬಹುಶಃ ಒಂದು ಮುಂದಿನ ಕೆಲವು ವರ್ಷಗಳಿಂದ ಮಾದರಿಯಾದ ರಸ್ತೆಯಾಗಿ ಇವತ್ತು ಪರಿವರ್ತನೆ ಆಗುವಂಥ ವಿಚಾರ ಇವತ್ತು ಖಂಡಿತವಾಗಿಯೂ ಆಗ್ತದೆ. ಇಲ್ಲ, ಉತ್ತಮವಾದ ಸಲಹೆ ತಾವು ಇವತ್ತು ಕೊಟ್ಟಿದ್ದೀರಿ. ಯಾಕೆಂತ ಹೇಳಿದರೆ ಇದೆಲ್ಲ ಗ್ರಾಮೀಣ ಮಟ್ಟ, ನಗರ ಮಟ್ಟ ಯಾವುದು ಕೂಡ ಇಲ್ಲ. ನಗರ ಮಟ್ಟ ಬಂದಿದ್ದರೆ ನಾವು ಸ್ಮಾರ್ಟ್ ಸಿಟಿ ಆ ಸಿಟಿಯಲ್ಲಿ ಅಂತೇಳಿ ನಮಗೆ ಏನಾದರೂ ಪಾದಚಾರಿಗೆಲ್ಲ ಇವತ್ತು ಮಾಡ್ಬೋದಿತ್ತು. ಅದು ಇವತ್ತು ನಮಗೆ ಸಮರ್ಪಕವಾಗಿ ರಸ್ತೆ ಪ್ಯಾಚ್ ಹೊಂಡಾಕಲಿಕ್ಕೆ ಇಲ್ಲಿ ದುಡ್ಡಿಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಇದರ ಪ್ರಪೋಸಲ್ ನಾವು ಜಂಕ್ಷನ್ನಲ್ಲಿ ಇವತ್ತು ಪಾದಚಾರಿಗೆ ಬೇಕಾಗುವಂಥ ಆ ಜಂಕ್ಷನ್ನಲ್ಲಿ ಏನು ಬೇಕೋ ಆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಪೋಸಲ್ನ ಕಲಿಸ್ತೇವೆ ಪ್ಲ್ಯಾನ್ ಮಾಡಿಕೊಂಡು. ಮುಂದಿನ ದಿನ ಅದನ್ನು ಅದಕ್ಕೆ ನಾವು ಮಾಡಿಕೊಂಡು ಹೇಳಿದ್ದೇನಲ್ಲ, ಒಂದು ಹಂತ ಕೆಲವು ವರ್ಷಗಳಲ್ಲಿ ಎಲ್ಲ ಕೂಡ ಪಾದಚಾರಿಗೆ ಹೋಗಲಿಕ್ಕೆ ಮತ್ತು ನಿಮ್ಮ ಜಂಕ್ಷನ್ ಇದೆಲ್ಲವೂ ಕೂಡ ಹಂತ ಸೌಂದರ್ಯೀಕರಣ ಮತ್ತು ಅದನ್ನು ಸುಸ್ಥಿರೀಕರಣದ ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡ್ತೇವೆ.